ಸುಬ್ರಹ್ಮಣ್ಯದಲ್ಲಿ ಇಂದು ಪಶು ಆಸ್ಪತ್ರೆ ಸುಬ್ರಹ್ಮಣ್ಯ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿದೆ. ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಇದರ RITF 25ನೇ ಯೋಜನೆಯಡಿ ಮಂಜೂರಾದ ಈ ಕಟ್ಟಡದ ಶಿಲಾನ್ಯಾಸವನ್ನ ಮೀನುಗಾರಿಕಾ ಹಾಗೂ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರ್ ಅವರು ನೆರವೇರಿಸಿದ್ದಾರೆ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೋಡು, ತಾಲೂಕು ಪಂಚಾಯತ್ ಸದಸ್ಯರಾದ ಅಶೋಕ್ ನೆಕ್ರಾಜೆ ಸೇರಿದಂತೆ ಜನನಾಯಕರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗಾಗಲೇ ಮೀನುಗಾರಿಕೆ, ಬಂದರು, ಒಳನಾಡು ಜಲಸಾರಿಗೆಗೆ ಖಾತೆಯನ್ನು ಕೊಟ್ಟ ನಂತರ ನಾನು ಮೀನುಗಾರಿಕೆ ಮತ್ತು ಪೋರ್ಟಿಗೆ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳನ್ನ 2 ಬಾರಿ ಕರೆದು ನಾನು ಸಭೆಯನ್ನು ಮಾಡಿದ್ದೇನೆ. ಸಭೆಯನ್ನು ಮಾಡುವಂಥ ಸಮಯದಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಅನುದಾನವನ್ನು ಪಡ್ಕೊಂಡು ಯಾವ ರೀತಿಯ ಯೋಜನೆಯನ್ನು ಮಾಡಬೇಕು ಅನ್ನತಕ್ಕಂಥ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಎರಡನೇದಾಗಿ ರಾಜ್ಯ ಸರ್ಕಾರದಿಂದ ಯಾವ ರೀತಿಯ ಯೋಜನೆಯನ್ನು ಮಾಡಬೇಕು ಅನ್ನತಕ್ಕಂಥ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗ ಈ ಎಲ್ಲ ಚರ್ಚೆಯನ್ನು ಮಾಡಿಕೊಂಡು ನಮಗೆ ಮಾರ್ಚಿನಲ್ಲಿ ನಾವು ಬಜೆಟನ್ನು ಮಂಡನೆ ಮಾಡಬೇಕಾಗಿದೆ. ಬಜೆಟನ್ನು ಮಂಡನೆ ಮಾಡುವ ಸಮಯದಲ್ಲಿ ನನ್ನ ಇಲಾಖೆಯಲ್ಲಿ ಮೀನುಗಾರರಿಗೆ ಸಂಬಂಧಪಟ್ಟಾಗೆ, ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಾಗೆ ನಾನು ಯಾವ ರೀತಿಯ ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಮತ್ತು ಅದಕ್ಕೆ ಯಾವ ಪ್ರಮಾಣದಲ್ಲಿ ಅನುದಾನವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ 10ನೇ ತಾರೀಕಿಗೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಅವರು ನಮಗೆ ಸಮಯವನ್ನು ನಿರ್ಧಾರ ಮಾಡಿದ್ದಾರೆ. 11 ಗಂಟೆಯಿಂದ ಸುಮಾರು 2 ಗಂಟೆಗಳ ಕಾಲ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮದು ಯಾವ ಯೋಜನೆಗಳು ಎಷ್ಟೆಷ್ಟು ಅನುದಾನ ಬೇಕು ನಿರ್ಧಾರ ಆಗ್ತದೆ. ಎರಡನೇದಾಗಿ ಅಲ್ಲಿರುವಂಥದ್ದು ಮೀನುಗಾರರಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಡೀಸೆಲ್ನ ಮೇಲೆ ಸಬ್ಸಿಡಿ ಇರುವಂಥದ್ದು. ಈಗ ಏನು ಮಾಡ್ತಾರೆ, ಸಬ್ಸಿಡಿಯನ್ನು ಕೊಡ್ತಾರೆ. ಒಮ್ಮೆ ಎಲ್ಲ ಪೂರ್ತಿ ಹಣವನ್ನು ಹಾಕಬೇಕು. ಆ ನಂತರ ಸರ್ಕಾರದ ಬಿಡುಗಡೆ ಆದ ನಂತರ ಅವರಿಗೆ ಸಬ್ಸಿಡಿ ಹಣವನ್ನು ಬಿಡುಗಡೆ ಆಗುವಂಥದ್ದು. ಅದಕ್ಕೋಸ್ಕರ ಮೀನುಗಾರರು ಕೂಡ ಭಾರಿ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಸಿಗುವಂಥ ಸಬ್ಸಿಡಿ ಏನಿದೆ ಅದನ್ನು ನಾವು ಡೀಸೆಲ್ ಪರ್ಚೇಸ್ ಮಾಡುವ ಸಮಯದಲ್ಲಿ ಆ ಸಬ್ಸಿಡಿ ದರವನ್ನು ಕಟ್ಟು ಮಾಡಿಕೊಂಡು ಬಾಕಿ ಉಳಿದ ಅನುದಾನವನ್ನು ನಾವು ಸಂದಾಯ ಮಾಡ್ತೇವೆ. ಆ ಮೂಲಕ ನಮಗೆ ಡೀಸೆಲನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಬೇಡಿಕೆ ಇದೆ.